ಆತ್ಮೀಯ ವೀಕ್ಷಕರೇ, ಪ್ರೀತಿಯ ನಮಸ್ಕಾರಗಳು. ಮತ್ತೊಮ್ಮೆ ವಾಣಿ ಕಿಚನ್ಸ್ಗೆ ಆತ್ಮೀಯ ಸ್ವಾಗತ. ಈ ದಿನದ ರೆಸಿಪಿ ಏನಂತ ಹೇಳಿದ್ರೆ ಮೊಳಕೆ ಕಟ್ಟಿದ ಹುರುಳಿಕಾಳಿನ ಬಸ್ಸಾಂಬಾರ್. ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ. ಅದಕ್ಕೂ ಮುಂಚೆ ವಾಣಿ ಕಿಚನ್ಸ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ನಾನು ಹಾಗೆ ಅಡುಗೆ ಮಾಡ್ತಾ ನಿಮಗೆ ಆರೋಗ್ಯಕರವಾಗಿರಲು ಬೇಕಾದಂತಹ ಕೆಲವು ಸೀಕ್ರೆಟ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಬನ್ನಿ ವೀಕ್ಷಕರೇ, ಈಗ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ. ಈ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಮೊಳಕೆ ಕಟ್ಟಿದ ಹುರುಳಿಕಾಳನ್ನು ನಾನು 1 ದಿನ ನೀರಲ್ಲಿ ನೆನೆಯೋದಕ್ಕಿಟ್ಟಿದ್ದೆ, ಮತ್ತು 2 ದಿನ ಬಟ್ಟೆಯಲ್ಲಿ ಹಾಗೆ ಕಟ್ಟಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಹೇಳಿ. ಓಕೆ, ನಾನೊಂದು ಕುಕ್ಕರ್ಗೆ ಹುರುಳಿಕಾಳನ್ನ ಹಾಕ್ಕೊಂಡಿದ್ದೀನಿ, ಮತ್ತು ಈ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಈಗ ನಾನು ಅದನ್ನು ಹಾಗೆ ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. 5 ವಿಷಲ್ ಆಗಲಿ ವೀಕ್ಷಕರೇ. 5 ವಿಷಲ್ ಆದರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ವೀಕ್ಷಕರೇ, ಈಗ ಆಗಿದೆ. ಯಾವ ಥರ ಅಂತ ತೋರಿಸ್ತೀನಿ. ಓಕೆ, ನಾವು ಮುಟ್ಟಿ ನೋಡಿದ್ರೆ ಈ ಥರ ಪ್ರೆಸ್ ಆಗಬೇಕು. ಓಕೆ, ಈಗೇನು ಬೆಂದಿರುತ್ತಲ್ಲ, ಕಾಳಿನ ರಸ ಇರುತ್ತಲ್ಲ ಬೆಂದಿರೋದು, ಆ ರಸನ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಕಾಳೆ ಬೇರೆ ಮತ್ತು ನೀರಿನ ಇದೆ ಬೇರೆ ಅಂತ. ಓಕೆ, ಕಾಳೇನಿದೆಲ್ಲ ಇದನ್ನು ರುಬ್ಕೊಂಡು ಬರ್ತೀನಿ ವೀಕ್ಷಕರೇ. ಬಿಸಿ ಇದ್ದಾಗಲೇ ರುಬ್ಬೇಡಿ, ನಾನು ಸ್ವಲ್ಪ ಆರಿದ ನಂತರ ರುಬ್ಕೊಳ್ತಾ ಇದ್ದೀನಿ. ಓಕೆ, ಈಗ ರೆಡಿ ಆಗಿದೆ ಇದು. ಹುರುಳಿಕಾಳು ಬೆಂದಿರೋಂತಹ ರಸ ಏನಿತ್ತಲ್ಲ ಅದು ಮತ್ತು ಹುರುಳಿಕಾಳನ್ನ ಎರಡನ್ನೂ ರುಬ್ಕೊಂಡು ಇದರ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಕಪ್ಪು ತೆಂಗಿನ ತುರಿ ಮತ್ತು 1 ಈರುಳ್ಳಿ 1 ಟೊಮೊಟೊ ತಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ಬರ್ತೀನಿ ವೀಕ್ಷಕರೇ. ಓಕೆ, ನೋಡಿ ವೀಕ್ಷಕರೇ, ರೆಡಿ ಆಗಿದೆ ಇದು. ನಾನೊಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಆಯಿಲು ಮತ್ತು ಸಾಸಿವೆ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ, ಮತ್ತು ಕರಿಬೇವು. ಇದು ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ನಾನು ಅದೇನು ಮಸಾಲೆ ರುಬ್ಕೊಂಡಿದ್ನಲ್ಲ ಆ ಮಸಾಲೆನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಫ್ರೈ ಆಗಬೇಕು ವೀಕ್ಷಕರೇ. ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ವಾಸನೆ ಹೋಗೋ ತನಕ ಚೆನ್ನಾಗಿ ಬೇಯಲಿ. ನಾನೊಂದು ಮುಚ್ಚಳನ ಮುಚ್ಚಿಟ್ಟಿದ್ದೀನಿ. ಓಕೆ, ನೋಡಿ ವೀಕ್ಷಕರೇ, ಬೆಂದಿದೆ. ಇವಾಗ ನಾನು ಏನು ರುಬ್ಕೊಂಡಿದ್ನಲ್ಲ ಆ ಹುರುಳಿಕಾಳು ಮತ್ತು ಆ ರಸನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಸಾಂಬಾರು ಕುದ್ಮೇಲೆ ಗಟ್ಟಿಯಾಗುತ್ತೆ ಅಂತೇಳಿ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಕುದ್ದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ. ನಾನಿಲ್ಲಿ ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣ ನೆನೆಯೋದಕ್ಕಿಟ್ಟಿದ್ದೆ. ಆ ಹುಣಸೆ ರಸನ ಇದರಲ್ಲಿ ಹಾಕ್ಕೊಳ್ತಿದ್ದೀನಿ ವೀಕ್ಷಕರೇ. ಹಾಗೆ ಪ್ಲೇಟ್ನ ಮುಚ್ಚಿಟ್ಟು ಅದು ಸಾಂಬಾರು ಕುದಿಯೋದಕ್ಕಿಟ್ಟಿದ್ದೆ. ಓಕೆ, ಕುದಿಯೋ ಟೈಮಲ್ಲಿ ಮುಚ್ಚಳ ತೆಗೆದಿದ್ದೀನಿ. ಯಾಕೆ ಮುಚ್ಚಳ ತೆಗಿಬೇಕಂತ ಹೇಳಿದ್ರೆ ಸಾಂಬಾರು ಉಗ್ಬಿಡುತ್ತೆ ಪ್ಲೇಟ್ ಮುಚ್ಚಿದ್ರೆ, ಅದಕ್ಕೋಸ್ಕರ ಮುಚ್ಚಳ ತೆಗೆದಿದ್ದೀನಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತೇಳಿ. ಹಾಗೆ ನಾನು ಸೈಡಲ್ಲಿ ಮೇಲೊಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಆ ಮೇಲೊಗ್ಗರಣೆನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇದು ಮೇಲೊಗ್ಗರಣೆ. ಮತ್ತು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ, ಯಾಕಂದರೆ ಕೊತ್ತಂಬರಿ ಇದ್ದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಆಲ್ಮೋಸ್ಟ್ ಸಾಂಬಾರಿಗೆಲ್ಲ ಕೊತ್ತಂಬರಿ ಯೂಸ್ ಮಾಡೋದ್ರಿಂದ ತುಂಬ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ಆ ಫ್ಲೇವರೇ ಒಂಥರ ಡಿಫ್ರೆಂಟ್ ಇರುತ್ತೆ. ಓಕೆ, ನಾನೀಗ ಅದನ್ನೆಲ್ಲ ಒಗ್ಗರಣೆ ಹಾಕಿದ್ದೆನಲ್ಲ ಅದರ ಸ್ವಲ್ಪ ಲೋ ಫ್ಲೇಮಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೆ. ಈಗ ಸಾಂಬಾರು ರೆಡಿ ಆಗಿದೆ. ನಾನು ಇನ್ನೊಂದು ಪಾತ್ರೆಗೆ ಸರ್ವ್ ಮಾಡೋ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಓಕೆ, ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿ ಆಗಿದೆ ಅಂತೇಳಿ. ಇದನ್ನು ನೀವು ಮುದ್ದೆ ಜೊತೆಗಾಗ್ಬೋದು, ಅನ್ನದ ಜೊತೆಗಾಗ್ಬೋದು. ಸೂಪರ್ ಕಾಂಬಿನೇಷನ್. ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ಆಗ್ಬೋದು ಅಥವಾ ಪಲ್ಯ ಆಗ್ಬೋದು. ನೀವು ವೀಕ್ಲಿ 1 or 2 ಟೈಮ್ಸ್ ಆದರೂ ತಿನ್ನಿ ವೀಕ್ಷಕರೇ. ಇದು ತುಂಬ ಆರೋಗ್ಯವಾಗಿದೆ ದೇಹಕ್ಕೆ. ಯಾವ ರೀತಿ ಅಂತ ಹೇಳಿದ್ರೆ ಇದರಲ್ಲಿ ನಾರಿನಂಶ ಇರೋದ್ರಿಂದ ದೇಹದಲ್ಲಿರುವಂತಹ ತೂಕನ ಕಡಿಮೆ ಮಾಡುತ್ತೆ ಮತ್ತು ತಂಪನ್ನು ಒದಗಿಸುತ್ತೆ, ಮತ್ತು ಇದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ದ ವಾಚ್.